ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕರಾಳ ದಿನ. ಆ ಕರಾಳ ದಿನ ಜರುಗಿ ಇದು 5 ವರ್ಷಗಳು ಸಂದಿವೆ. ಆ ದುರ್ಘಟನೆ ಮತ್ತೆಂದೂ ನಡೆಯಬಾರದು ಅನ್ನುವಂಥ ಹಾರೈಕೆ ಎಲ್ಲರದ್ದು ಕೂಡ. ಬಹುಶಃ ದೇಶದ ದುರ್ಘಟನೆಗಳ ಸಾಲಿಗೆ ಆ ದಿನ ಸೇರಿಕೊಂಡು ಹೋಗಿದೆ. ದುಬೈನಿಂದ ಹೊರಟಿದ್ದಂಥ ಬೆಳ್ಳಂಬೆಳಿಗ್ಗೆ ಅಂದರೆ ರಾತ್ರಿ ಹೊರಟಿದ್ದಂಥ ಒಂದು ವಿಮಾನ ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಸುಮಾರು 6 ಗಂಟೆ ಹೊತ್ತಿಗೆ ಇಳಿಬೇಕಾಗಿತ್ತು. ಆದರೆ ದುರ್ಘಟನೆ ನಡೀತಾ ಹೋಯಿತು. ಆ ನಂತರದಲ್ಲಿ 158 ಮಂದಿ ಆ ಒಂದು ದುರಂತದಲ್ಲಿ ಆಹುತಿಯಾದರು. ಸೊ ಇವೆಲ್ಲ ಕಳೆದು 5 ವರ್ಷಗಳಾಗಿವೆ. ಆನಂತರ ಬೇರೆ ಬೇರೆ ಬೆಳವಣಿಗೆಗಳಾಗಿದ್ದಾವೆ. ಇಲ್ಲಿ ಬಹಳಷ್ಟು ಚರ್ಚೆಗಳು ಮತ್ತು ಸಂವಾದಗಳಿಗೂ ಕೂಡ ಕೆಲವು ವಿಚಾರಗಳು ಇವತ್ತು ಕಾರಣ ಆಗ್ತಾ ಇದ್ದಾವೆ. ಒಂದು, ಇಂತಹ ಘಟನೆ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ನಡೀಲಿಕ್ಕೆ ಕಾರಣ ಏನು ಅನ್ನುವ ಚರ್ಚೆಗಳು ನಡೆಯಿತು. ವಿಮಾನ ನಿಲ್ದಾಣದ ಕಾರಣವೋ ಅಥವಾ ಚಾಲಕನ ನಿರ್ಲಕ್ಷ್ಯತನವೋ, ಮತ್ತೊಂದೆಡೆಯಲ್ಲಿ ವಿಮಾನವೂ ಕಾರಣವೋ, ಮತ್ತೊಂದು ಇಂತಹ ಘಟನೆಗಳು ಮತ್ತೆ ನೆನಪಿಸುವ ಸಂದರ್ಭದಲ್ಲಿ ನಾವು ಎಷ್ಟು ಜಾಗೃತರಾಗ್ತಾ ಹೋಗ್ತೇವೆ ಅನ್ನುವಂಥದ್ದು ಮತ್ತೆ ಕಾಡ್ತದೆ. ಮಂಗಳೂರು ವಿಮಾನ ನಿಲ್ದಾಣ ಒಂದೆಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣವಾಗಿ ಬೆಳೀತದೆ, ಆದರೆ ಈ ದುರಂತ ಕೂಡ ಅಲ್ಲಿ ನಡೆದು ಹೋಗ್ತದೆ. ಎಲ್ಲ ವಿಚಾರಗಳ ಬಗೆಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಬಹಳ ಮುಖ್ಯವಾಗಿ ಅದಕ್ಕೆ ಸೂಕ್ತವಾದಂಥ ವ್ಯಕ್ತಿ ಕೂಡ ಹೌದು. ಅವರು ನಮ್ಮ ಜೊತೆಗಿದ್ದಾರೆ. MR ವಾಸುದೇವ್ ಅವರು, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿರ್ದೇಶಕರಾಗಿ ನಿವೃತ್ತರಾದವರು, ಇದೀಗ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಬಹುಶಃ ಈ ಘಟನೆ ನಡೆದ 5 ವರ್ಷ ಆಯಿತು. ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಮೊದಲಾಗಿ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಅನ್ನೋದು ಒಂದು ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಯಾಕೆಂದರೆ ಅದರದ್ದು ಪ್ರಾಬಬಿಲಿಟಿ 1/2 ಅಂತ ಹೇಳಿ ಇರ್ತದೆ. ಆ ಆಕ್ಸಿಡೆಂಟ್ ಆಗೋದಕ್ಕೆ ಕಾರಣಗಳು ಏನಾದರೂ ನಾವು ನಮೂದಿಸಿದರೆ ಅಥವಾ ನೋಡಿದರೆ ಸಾಮಾನ್ಯವಾಗಿ ಪೈಲಟ್ ಎರರ್ ಅಂತ ನಾವು ಗಮನಿಸಿದ್ದೀವಿ. ಏರ್ಪೋರ್ಟ್ನಲ್ಲಿರ್ತಕ್ಕಂತಹ ಯಾವುದೇ ಒಂದು ನಿರ್ಲಕ್ಷ್ಯತನ ಅಥವಾ ಅಲ್ಲಿರ್ತಕ್ಕಂತಹ ರನ್ವೇ, ಅಲ್ಲಿರ್ತಕ್ಕಂತಹ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಯಾವುದರಿಂದ ಆ ಥರದ್ದು ಯಾವುದೇ ಆಗುವಂಥ ಸಂದರ್ಭಗಳು ಬಹಳ ಕಡಿಮೆ. ಯಾಕೆಂದರೆ ಏರ್ಕ್ರಾಫ್ಟ್ ಈಸ್ ಸೋ ಸೊಫಿಸ್ಟಿಕೇಟೆಡ್, ಇಟ್ ಕ್ಯಾನ್ ಆಕ್ಟ್ ವಿತೌಟ್ ದೀಸ್ ಎಕ್ವಿಪ್ಮೆಂಟ್ಸ್ ಆಲ್ಸೋ, ಹಿ ಕ್ಯಾನ್ ಗ್ಲೈಡ್ ಅಂಡ್ ಲ್ಯಾಂಡ್ ಅಂತ ಇದೆ. ಹಾಗಿರೋದ್ರಿಂದ ನಾವು ಇದನ್ನು ಮಂಗಳೂರು ಏರ್ಪೋರ್ಟಿಗೆ ಸ್ಪೆಸಿಫಿಕ್ ಆಗಿ, ಮಂಗಳೂರು ಏರ್ಪೋರ್ಟ್ನಲ್ಲಿ ಇರ್ತಕ್ಕಂಥ ಎಕ್ವಿಪ್ಮೆಂಟ್ಗಳಿಂದಾಗಿ ಅಥವಾ ಮ್ಯಾನ್ ಪವರಿಂದಾಗಿ ಏನೋ ಒಂದು ಆಕ್ಸಿಡೆಂಟ್ ಆಯಿತು ಅಂತ ತಿಳ್ಕೊಂಡು ಏರ್ಪೋರ್ಟಿಗೆ ಲೇಬಲ್ ಹಚ್ಚುವ ಬದಲು ಅದಕ್ಕೆ ಸೂಕ್ತವಾಗಿ ಬೇರೆ ಏನಾದ್ರು ವಿಚಾರಗಳಿದೆಯಾ ಅದನ್ನು ನೋಡೋದು ನನಗೆ ಸೂಕ್ತ ಅಂತ ನನಗೆ ಕಾಣಿಸುತ್ತೆ. ಯಾಕೆಂದರೆ ಪೈಲಟ್ಗಳು ಸಾಮಾನ್ಯವಾಗಿ ಅವ್ರಿಗೆ ಹೆಚ್ಚು ಕಡಿಮೆ ಕೆಲಸಗಳು ಜಾಸ್ತಿ ಆದಾಗ ಅಥವಾ ಅವರು ನಿದ್ರೆ ಮಾಡಬೇಕಾ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಆದಾಗ ಅವರಲ್ಲಿ ತಾನಾಗಿ ಏನೊಂದು ಆಯಾಸ ಅಂತ ಅನ್ನೋದಿರುತ್ತೆ, ಫೆಟೀಗ್ ಅಂತ ಏನು ಹೇಳ್ತೀವಿ, ಆ ಥರದ್ದಿದ್ದಾಗ ಬಹುಶಃ ಕೆಲವು ಸರ್ತಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಕಾವೋ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನಿನ ಕೆಲವು ಸರ್ವೆಗಳಿಂದ ಸ್ಟಡೀಸ್ಗಳಿಂದ ಗೊತ್ತಾಗ್ತಾ ಇದೆ. ಸರ್, ಈಗ ನನಗೆ ಇಡೀ ಘಟನೆಯ ಬಗ್ಗೆ ಬೇಕಾಗಿದೆ. ವಿಮಾನ ಎಷ್ಟು ಗಂಟೆಗೆ ಹೊರಟಿತ್ತು, ಎಷ್ಟು ಗಂಟೆಗೆ ಇಳಿಬೇಕಾಗಿತ್ತು, ಮತ್ತು ಇಲ್ಲಿ ವಿಮಾನ ನಿಲ್ದಾಣಕ್ಕೆ ಅಂದರೆ ಪೈಲಟ್ನಿಂದ ಬಂದಂಥ ಸಂದೇಶಗಳು ಏನಾಗಿತ್ತು ಅಂತ, ಅಂದರೆ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದ ನಂತರ ಒಂದಷ್ಟು ಮಾಹಿತಿಗಳು ಬಂದಿರುವಂಥದ್ದು ಒಂದು ಸ್ವಲ್ಪ ವಿವರ. ವಿಮಾನ ಮಂಗಳೂರಿನಲ್ಲಿ 6 ಗಂಟೆ 6 ನಿಮಿಷಕ್ಕೆ ಲ್ಯಾಂಡ್ ಆಗಬೇಕಿತ್ತು. ಅದಕ್ಕೆ 32 ನಿಮಿಷ ಮುಂಚೆ ಪೈಲಟ್ ಆಗಿರ್ತಕ್ಕಂಥವನು ಇಲ್ಲಿನ ಏರ್ ಟ್ರಾಫಿಕ್ ಕಂಟ್ರೋಲ್ ಜೊತೆಗೆ ಕಾಂಟ್ಯಾಕ್ಟಿಗೆ ಬರ್ತಾನೆ. 32 ನಿಮಿಷ ಬಂದಾಗ ಅವನು ನನಗೆ ಡಿಸೆಂಡ್ ಇನ್ಸ್ಟ್ರಕ್ಷನ್ಸ್ ಕೊಡಿ ಅಂತ ಕೇಳ್ತಾನೆ. ಡಿಸೆಂಡ್ ಅಂತಂದ್ರೆ ಅವನೀಗ 36,000 ಅಡಿ ಎತ್ತರದಲ್ಲಿದ್ದವನು, ಈಗ ಅವನು ಲ್ಯಾಂಡಿಂಗಿಗೆ ಏನೊಂದು ಅಪ್ರೋಚ್ ಮಾಡಬೇಕಾಗತ್ತೆ, ಆ ಅಪ್ರೋಚಿಗೆ ತಕ್ಕನಾದ ಒಂದು ಹೈಟ್ ನಲ್ಲಿ ಬರುವಾಗ ಅದಕ್ಕೆ ಅವನಿಗೆ 10 ನಾಟಿಕಲ್ ಮೈಲ್ಸ್ ಸ್ಪಿಯರ್ ನಲ್ಲಿ ಬರ್ತಾನಲ್ಲ, ಆ ಸ್ಪಿಯರ್ ನಲ್ಲಿ ಬರೋವರೆಗೆ ಅವನೊಂದು ಡಿಸೆಂಟ್ ಒಂದು ಪ್ಯಾಟ್ರನ್ ಇದೆ. ಅದು ಮೊದಲು ಎಷ್ಟು ಒಂದು ಅವನಿಗೆ ಡಿಸೆಂಟ್ ಟು 150 ಅಂತ ಹೇಳ್ಬೋದು. ಆಮೇಲೆ 7,300 ಫೀಟ್ ಇಲ್ಲಿನ ಒಂದು ಇನಿಷಿಯಲ್ ಅಪ್ರೋಚ್ ಆಲ್ಟಿಟ್ಯೂಡ್ ಇದೆ. ಅಲ್ಲಿಯವರೆಗೆ ತರೋದಕ್ಕೆ, ಯಾಕೆಂದ್ರೆ ಅಲ್ಲಿ 6,207 ಫೀಟ್ ಇಂದು ಕುದುರೆಮುಖ ಹಿಲ್ಸ್ ಇದೆ. ಹಾಗಾಗಿ ಮಂಗಳೂರಿಗೆ ಬರ್ತಕ್ಕಂಥ ವಿಮಾನ 7,300 ಫೀಟ್ ಇನಿಷಿಯಲ್ ಅಪ್ರೋಚ್ ಆಲ್ಟಿಟ್ಯೂಡ್ಗೆ ಇಲ್ಲಿರ್ತಕ್ಕಂಥ ಪ್ರೆಷರ್ ಆಲ್ಟಿಟ್ಯೂಡಿನ ಮೇಲೆ ಅದಕ್ಕೆ ಡಿಸೆಂಡ್ ಮಾಡಿಸ್ತಾರೆ. ಅವನು ಡಿಸೆಂಡ್ ಮಾಡುವಾಗ ಸಾಮಾನ್ಯವಾಗಿ ರಡಾರ್ ಇರ್ತದೆ, ರಡಾರ್ನಲ್ಲಿ ಅವನನ್ನು ನಾವು ಡಿಸೆಂಡ್ ಮಾಡ್ತಾ ಹೋಗ್ತೀವಿ. ಅವನಿಗೆ ಡಿಸೆಂಡ್ ಕೊಡೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು ಅವತ್ತಿನ ದಿವಸ, ಅಂದರೆ ಯಾಕೆಂದರೆ ಇನ್ನೊಂದು ವಿಮಾನ ಎದುರುಗಡೆಯಿಂದ ಬರ್ತಾ ಇತ್ತು. ಹಾಗಾಗಿ ಅವನಿಗೆ ಒಂದು 2-3 ನಿಮಿಷ ಡಿಸೆಂಡನ್ನು ಇನ್ಸ್ಟ್ರಕ್ಷನನ್ನು ಸ್ವಲ್ಪ ಡಿಲೇ ಮಾಡಿ ಅವನಿಗೆ ಓವರ್ ಹೆಡ್ ಬಂದು ಮಂಗಳೂರಿನ VOR ಅಂತ ಇದೆ, ವೆರಿ ಹೈ ಆಮ್ನಿ ರೇಂಜ್ ಅಂತ ಎಕ್ವಿಪ್ಮೆಂಟು ಕೈಕಂಬದಲ್ಲಿದೆ, ಅದ್ರ ಮೇಲೆ ಬಂದು ಅವನು ಡಿಸೆಂಡ್ ಮಾಡ್ಬೋದು ಹೋಲ್ಡಿಂಗ್ ಪ್ಯಾಟರ್ನ್ ನಲ್ಲಿ. ಅದು ಹೋಲ್ಡಿಂಗ್ ಪ್ಯಾಟರ್ನ್ ಅಂದ್ರೆ ಸರ್ಕಲ್ ಮಾಡ್ತಾ ಮಾಡ್ತಾ ಇಳಿತಕ್ಕಂಥ ಪ್ಯಾಟರ್ನ್, ಅದನ್ನು ಅವನು ಫಾಲೋ ಮಾಡಬೇಕು.
ಆ ಫಾಲೋ ಮಾಡೋದಕ್ಕೆ ಅವನು ಅದಕ್ಕೆ ಬೇಕಾದಂಥ ಸ್ಪೀಡ್ನಲ್ಲಿ ಬರ್ತಾನೆ. ಆ ಹೈಟಿಂದ 36,000 ಅಡಿಯಿಂದ ಕೆಳಗಡೆಗೆ ಇಳಿತಾ ಬರ್ತಾನೆ. ಅವತ್ತಿನ ದಿವಸ ಅವನಿಗೆ ಅದೇ ತರಹ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿತ್ತು. ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ಅವನು ಇನಿಷಿಯಲ್ ಅಪ್ರೋಚ್ ಆಲ್ಟಿಟ್ಯೂಡ್ 7,300 ಅಡಿ. ಆದರೆ ಅವನು ನನಗೆ ILS ಅಪ್ರೋಚ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದಾಗ ನಾವೇನ್ ಮಾಡ್ತೀವಿ, ಇಫ್ ದೇರ್ ಇಸ್ ನೋ ಅದರ್ ಏರ್ಕ್ರಾಫ್ಟ್ ಕ್ಲಿಯರ್ ಟು ಇನಿಷಿಯಲ್ ಅಪ್ರೋಚ್ ಆಲ್ಟಿಟ್ಯೂಡ್, ಕ್ಲಿಯರ್ ಫಾರ್ ILS ಅಪ್ರೋಚ್ ಅಂತ ಹೇಳ್ಬಿಡ್ತೀವಿ. ಆ ILS ಅಪ್ರೋಚ್ ಅನ್ನೋದು ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಅಂತ. ಆ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ಗೆ ರನ್ವೇ ಒಂದು ಭಾಗದಲ್ಲಿ ಲೋಕಲೈಸರ್ ಇರುತ್ತೆ, ಇನ್ನೊಂದು ಅಲ್ಲೇ ಗ್ಲೈಡ್ ಪಾತ್ ಇರುತ್ತೆ. ಇವೆರಡು ಅವನಿಗೆ ಸೆಂಟ್ರಲ್ ಲೈನ್ ಗೈಡೆನ್ಸು ಮತ್ತೆ ಆ ಒಂದು ಡಿಸೆಂಡಿಂಗ್ ಇನ್ಸ್ಟ್ರಕ್ಷನ್ ಇನ್ನೊಂದು ಗೈಡೆನ್ಸು ಕೊಡುತ್ತೆ. ಇದಿಷ್ಟು ಅಲ್ಲಿರ್ತಕ್ಕಂಥ ಒಂದು ಎಕ್ವಿಪ್ಮೆಂಟ್ಗಳ ಟೆಕ್ನಿಕಲ್ ರಿಕ್ವೈರ್ಮೆಂಟ್. ಓಕೆ, ಅಲ್ಲಿ ವಿವಾರಿಗೆ ಬಂದ ಇಳಿಹೊತ್ತಿಗೆ ಅವನು ಅಪ್ರೋಚ್ ಮಾಡುವಾಗ 10 ನಾಟಿಕಲ್ ಮೈಲ್ಸ್ ಬರುವಾಗ ಅವನು ಸುಮಾರು ಸ್ವಲ್ಪ ಜಾಸ್ತಿನೇ ಹೈಟ್ ಇತ್ತು ಅಂತ ಕಾಣುತ್ತದೆ. ಯಾಕೆ ಅಂತಂದ್ರೆ ಅವನು ಅಪ್ರೋಚ್ ಮಾಡುವಾಗ 4,000 ಅಡಿ ಎತ್ತರದಲ್ಲಿ ಇದ್ದ. ವೆರಾಸ್ ಹಿ ಶುಡ್ ಹ್ಯಾವ್ ಬೀನ್ ಅರೌಂಡ್ 2,000 ಫೀಟ್. ಆದ್ರಿಂದ ಅವತ್ತಿನ ದಿವಸ ಅವನ ಒಂದು ಅಪ್ರೋಚ್ ಮಾಡ್ತಕ್ಕಂತಹ ವಿಧಾನ ಸರಿ ಇರಲಿಲ್ಲ. ಬಹುಶಃ ಆ ಪೈಲಟ್ಗೆ ಅವನು ಗ್ಲುಸಿಕಾ ಅಂತ ಹೇಳಿ ಏನ್ ಪೈಲಟ್ ಇದ್ದಾರೆ ಅವರು ರಜಾದಲ್ಲಿ ಹೋಗಿದ್ದವರು ಅವತ್ತಿನ ದಿವಸ ತಾನೇ ಮಧ್ಯದ ಹಿಂದಿನ ದಿವಸ ಬಂದವರು ಇಲ್ಲಿಂದ ಸೀದಾ ದುಬೈಗೆ ಹೋದ್ರು. ದುಬೈಯಿಂದ ಇಮಿಡಿಯೇಟ್ ಆಗಿ ಮಂಗಳೂರಿಗೂ ಬರುವಂತ ಅವರಿಗೊಂದು ಡ್ಯೂಟಿಯನ್ನ ಕೊಡ್ಲಾಗಿತ್ತು. ಅದು ಸ್ವಲ್ಪ ಡ್ಯೂಟಿಗೆ ಏನೊಂದು ಕೊಟ್ಟಿದ್ದಾರೆ, ಸ್ವಲ್ಪ ಆಯಾಸನೂ ಇತ್ತು. ಅದು ಕರೆಕ್ಟ್ ಅಲ್ಲ ಅಂತ ಹೇಳಿ ಎನ್ಕ್ವೈರಿ ರಿಪೋರ್ಟ್ನಲ್ಲೂ ಒಂದು ಮೆನ್ಷನ್ ಇದೆ. ಸರ್, ಇದನ್ನು ಮತ್ತೆ ಒಂದಷ್ಟು ನಾನು ಕೇಳಬೇಕಾಗಿದೆ, ಮಾತಾಡಬೇಕಾಗಿದೆ, ಈ ಬಗೆಗೆ ಒಂದಷ್ಟು ವಿವರಗಳನ್ನು ನೀವು ಕೊಡಬೇಕಾಗಿದೆ. ಅದಕ್ಕಿಂತ ಮೊದಲು ನಮ್ಮ ಜೊತೆಗೆ ಪ್ರಭಾಕರ್ ಶರ್ಮಾ ಅವರಿದ್ದಾರೆ. ಬಹುಶಃ ಆ ಸಂದರ್ಭದಲ್ಲಿ ಪ್ರಭಾರ ಜಿಲ್ಲಾಧಿಕಾರಿಯಾಗಿ ಕೂಡ ಇದ್ರು ಅಂತ ಅನ್ನುವಂಥದ್ದು. ಸರ್ ನಮಸ್ಕಾರ. ನಮಸ್ಕಾರ. ಬಹುಶಃ ಈ ಸಂದರ್ಭದಲ್ಲಿ ನೀವು ಕೂಡ ನಮ್ಮ ಜೊತೆಗೆ ಇರಬೇಕಾಗಿತ್ತು. ಆ ದಿನಗಳನ್ನ ಯಾವತ್ತೂ ಕೆಲವೊಮ್ಮೆ ನೆನಪಿಸಬಾರದು ಅಂತ ಇದ್ರೂ ಕೂಡ ಅಂತಹ ದುರ್ಘಟನೆಗಳು ಮತ್ತೆ ಯಾವತ್ತೂ ಕೂಡ ನಡೆದೇ ಇರಲಿ ಅನ್ನೋ ಕಾರಣಕ್ಕಾಗಿ ಸರ್ ಅವತ್ತು ಪ್ರಭಾರ ಜಿಲ್ಲಾಧಿಕಾರಿಯಾಗಿದ್ರಿ. ಆ ಸಂದರ್ಭವನ್ನ ಒಂದ್ ಸ್ವಲ್ಪ ನೆನಪಿಸಿಕೊಳ್ಬೇಕು ಸರ್, ಯಾವ ರೀತಿ ಅದನ್ನ ಎದುರಿಸುವಂತ ಒಂದು ಪರಿಸ್ಥಿತಿ ಬಂತು ಅಂತ ಅನ್ನುವಂಥದ್ದು. ನಮಗೆ 2010 ಮೇ 22ನೇ ತಾರೀಕು ಒಂದು ದೊಡ್ಡ ದುರಂತದ ದಿನ. ಆ ದಿನ ಬೆಳಿಗ್ಗೆ 6 ಗಂಟೆಗೆ ನನಗೆ ಏರ್ಪೋರ್ಟ್ ಇಂದ ಫೋನ್ ಬಂದಾಗ ಇಷ್ಟು ದೊಡ್ಡ ದುರಂತ ನಮ್ಮ ಮಂಗಳೂರಿನ ಬಜ್ಪೆ ಏರ್ಪೋರ್ಟ್ ನಲ್ಲಿ ಘಟಿಸಬಹುದು ಅಂತಕ್ಕಂಥದ್ದು ಪರಿಕಲ್ಪನೆ ಕೂಡ ನನಗೆ ಇರಲಿಲ್ಲ. ಒಂದು ಅನಾಹುತ ಆಗಿದೆ ಅಂತಕ್ಕಂಥದ್ದು ಮಾತ್ರ ಸೂಚನೆ ಇತ್ತು. ಅದು ಹಾಗೆ ಸಮಯ ಕಳೀತಾ ಹೋದಾಗೆ 158 ಜನ ಇದರಲ್ಲಿ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು ನಮಗೆ ಆ ದಿನದ ಸಮಯ ಜಾರ್ತಾ ಇದ್ದ ಹಾಗೆ ಗೊತ್ತಾಯ್ತು. ಇದೊಂದು ಅತ್ಯಂತ ಭೀಕರವಾಗಿರ್ತಕ್ಕಂಥ ಘಟನೆ. ಅದನ್ನ ಆ ಘಟನೆ ಮತ್ತು ಅಲ್ಲೇ ಆ ಒಂದು ನಮ್ಮ ಜೀವಗಳ ಒಂದು ಅವು ಹೊಟ್ಟಿ ಹೋಗಿರ್ತಕ್ಕಂಥದ್ದು, ಅದನ್ನ ಈಗಲೂ ಕೂಡ ನೆನೆಸ್ಕೊಂಡ್ರೆ ನಮ್ಗೆ ಮಾತುಗಳೇ ಬರೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನೀವು ವರ್ಷಕ್ಕೊಮ್ಮೆ ಅದನ್ನ ಜ್ಞಾಪಿಸ್ಕೊಳ್ಳೋದು ಒಂದ್ ದೃಷ್ಟಿಯಿಂದ ಅಗತ್ಯ. ಯಾಕಂದ್ರೆ ಇಂತಹ ಘಟನೆ ಪುನರಪಿ ಆಗ್ಬಾರ್ದು. ಪುನಃ ಆಗದಿದ್ದ ಹಾಗೆ ನಾವೆಲ್ಲ ಎಲ್ಲ ರೀತಿಯ ಎಚ್ಚರಿಕೆಗಳನ್ನ ಕೈಗೊಳ್ಬೇಕು ಅಂತಕ್ಕಂಥದ್ದನ್ನ ನೆನಪಿಸ್ಲಿಕ್ಕೋಸ್ಕರ ವರ್ಷಕ್ಕೊಮ್ಮೆ ಆದ್ರೂ ಇದನ್ನ ನಾವು ನೆನೆಸ್ಕೊಂಡು ಎಚ್ಚರಿಕೆ ವಹಿಸ್ತಕ್ಕಂಥದ್ದು. ಮುಂದೆ ಇದೇ ತರ ಘಟನೆಗಳು ಇದೊಂದು ಆಕಸ್ಮಿಕ ಆದ್ರೂ ಕೂಡ ಈ ತರ ಘಟನೆಗಳು ಪುನರಪಿ ಆಗ್ಬಾರ್ದು ಅನ್ನೋದ್ರ ಬಗ್ಗೆ ನಾವು ಎಲ್ಲರೂ ಕೂಡ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಅವಶ್ಯಕ. ಸರ್, ಈಗ ಆ ಸಂದರ್ಭದಲ್ಲಿ ಅಂದ್ರೆ ಇಂತಹ ಒಂದು ಘಟನೆ ನಡೀತದೆ ಅಂತ ಅನ್ನುವಂಥದ್ದು ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಆ ಒಂದು ಸಂರಕ್ಷಣೆಗೆ ಬೇಕಾದಂತ ಒಂದಷ್ಟು ಈಗ ಅಗ್ನಿಶಾಮಕ ದಳ ಆಗಿರ್ಬೋದು, ಮತ್ತೊಂದು ಇನ್ನೊಂದು ಬಹುಶಃ ಅಷ್ಟೊಂದು ಜನ ಮಾನವೀಯತೆ ಮೆರೆದಿರುವಂತ ಒಂದು ಹಿನ್ನೆಲೆ. ಆದರೆ ಅದೆಲ್ಲವನ್ನ ಏನು ಅದಕ್ಕೆ ಬೇಕಾದಂತ ಎಲ್ಲಾ ರೀತಿಯಂತ ರಕ್ಷಣೆಗಳನ್ನು ಮಾಡಬೇಕಾದಂತ ಅಥವಾ ಆ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಸ್ಪಂದಿಸಬೇಕಾದಂತ ಒಂದು ಇಲಾಖೆಗಳಾಗಲಿ ಅದರ ಎಲ್ಲ ಸಮನ್ವಯತೆಗಳಾಗ್ಲಿ ಇದೆಲ್ಲ ಮಾಡ್ಲಿಕ್ಕೆ ಅವತ್ತು ಸಾಧ್ಯ ಆಯ್ತಾ ಅಂತ ಅನ್ನುವಂಥದ್ದು, ಹೇಗೆ ಸಾಧ್ಯ ಆಯ್ತು ಅಂತ? ಇದ್ರಲ್ಲಿ ಏನಂದ್ರೆ ಇದು ಒಂದು ಸತತ ತರಬೇತಿ ಇರ್ತದೆ. ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ನಿರಂತರವಾದ ತರಬೇತಿ ಇರ್ತದೆ. ಅದು ಏರ್ಪೋರ್ಟ್ ಅಲ್ಲೂ ಇರ್ತದೆ, ನಮ್ಮ ಜಿಲ್ಲಾ ಆಡಳಿತದಲ್ಲೂ ಇರ್ತದೆ. ಇದು ಸಾಮಾನ್ಯ ಜನರಿಗೆ ದಿನನಿತ್ಯದಲ್ಲಿ ಗೊತ್ತಾಗೋದಿಲ್ಲ. ನಮಗೆ ತಿಂಗಳಿಗೆ 2 ತಿಂಗಳಿಗೆ ಒಮ್ಮೆ ಈ ಒಂದು ತರಬೇತಿಯನ್ನು ಕೊಡ್ತಕ್ಕಂಥದ್ದು, ಸೆನ್ಸಿಟೈಸೇಷನ್ ಮಾಡ್ತಕ್ಕಂಥದ್ದು, ಈ ರೀತಿಯ ತರಬೇತಿ ನಡೀತಾ ಇರ್ತದೆ.
ಇಂತಹ ಸಂದರ್ಭದಲ್ಲಿ ಮಾತ್ರ ನಾವು ಎಷ್ಟು ನಿಜವಾಗ್ಲೂ ಆ ತರಬೇತಿಯನ್ನ ನಾವು ಮೈಗೂಡಿಸ್ಕೊಂಡಿದ್ದೇವೆ ಅಂತಕ್ಕಂಥದ್ದು ವ್ಯಕ್ತ ಆಗ್ತದೆ. ನನಗೆ ಬಹಳ ಆಶ್ಚರ್ಯ ಆಗಿದ್ದು ಅಂತ ಹೇಳಿದ್ರೆ, ಒಬ್ಬ ಪ್ರಭಾರ ಜಿಲ್ಲಾಧಿಕಾರಿಯಾಗಿ ನನಗೆ ಆಶ್ಚರ್ಯ ಆಗಿದ್ದು ಅಂತ ಹೇಳಿದ್ರೆ, ಎಲ್ಲ ಇಲಾಖೆಗಳು ಹೆಲ್ತ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಏರ್ಪೋರ್ಟ್ನವರು, ಮತ್ತೆ ವಿಶೇಷವಾಗಿ ನಮ್ಮ ಫೈರ್ ಸರ್ವಿಸ್ನವರು, ಸ್ಕೌಟ್ಸ್ ಅಂಡ್ ಗೈಡ್ಸ್, ಎಲ್ಲ ಇಲಾಖೆಗಳು ಕೂಡ ಬಹಳ ತನ್ಮಯತೆಯಿಂದ ಈ ಕೆಲಸವನ್ನ ನಿರ್ವಹಿಸಿದ್ದಾರೆ. ಅದು ನಮಗೆ ಒಂದು ದೊಡ್ಡ ಒಂದು ನಮ್ಮ ಟೆಸ್ಟಿಂಗ್ ಅವರ್ ಕೆಪಾಸಿಟೀಸ್ ಇನ್ ಸಚ್ ಕ್ರೈಸಿಸ್ ಸಿಚುವೇಶನ್ ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಇದಕ್ಕೆ ಅವರಿಗೆ ನೀಡಿರ್ತಕ್ಕಂಥ ತರಬೇತಿ ಮತ್ತು ಸೆನ್ಸಿಟೈಸೇಷನ್ ಬಹಳ ಮುಖ್ಯವಾಗಿರ್ತದೆ. ಇದ್ರ ಜೊತೆಗೆ ಇನ್ನೂ ಪೂರಕವಾಗಿ ಸಂಘ ಸಂಸ್ಥೆಗಳು ಕೂಡ ಈ ಸಂದರ್ಭದಲ್ಲಿ ವಾಲಂಟ್ರಿ ಆಗಿ, ಸರ್ ನಮ್ಮಿಂದ ಏನಾಗ್ಬೇಕು, ನಾವು ಯಾವ ರೀತಿಯಲ್ಲಿ ಸ್ಪಂದಿಸ್ಬೇಕು, ನಾವು ಯಾವ ರೀತಿಯಲ್ಲಿ ಸಹಾಯ ಮಾಡಬೇಕು, ನಾವು ಅಲ್ಲಿ ಆ ಬಾಡೀಸ್ ನ ರಿಟ್ರೈವ್ ಮಾಡ್ತಾ ಇದ್ರಲ್ಲ ಒಂದು ಟೀಮು, ದೊಡ್ಡ ಟೀಮು, ಅವರಿಗೆ ಆಹಾರ, ನೀರು, ಅವರಿಗೆ ಕೈಗೆ ಗ್ಲೌಸ್, ಇಂಥದ್ದನ್ನ ಕೂಡ ತಗೊಂಡು ಹೋಗಿ ಮುಟ್ಟಿಸ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಆ ಸಂದರ್ಭದಲ್ಲಿ ಈ ಸರ್ಕಾರಿ ಇಲಾಖೆಗಳು ಮತ್ತು ಸ್ವಯಂ ಸೇವಾ ಸಂಘಗಳು ಕೂಡ ಮಾಡಿದಾವೆ. ವಿಶೇಷವಾಗಿ ಅಲ್ಲಿನ ಸ್ಥಳೀಯ ಯುವಕರು ಕೂಡ ಇದರಲ್ಲಿ ಅದ್ರ ಕೆಲವು ಕ್ಲಿಪ್ಪಿಂಗ್ಸ್ ಈಗಲೂ ಕೂಡ ನೋಡಿದ್ರೆ ನಮಗೆ ಪ್ರತ್ಯಕ್ಷ ದರ್ಶನ ಆಗ್ತದೆ. ಬಹಳ ಡೆಡಿಕೇಟೆಡ್ ಆಗಿ ಮೃತ ದೇಹಗಳನ್ನ ಕೆಳಗಡೆ ಅಷ್ಟು ಸುಮಾರು 150 ಅಡಿ ಕೆಳಭಾಗ ಇರ್ತಕ್ಕಂತ ದೇಹಗಳನ್ನ ಮೇಲ್ಗಡೆ ತಗೊಬಂದು ಸ್ಟ್ರೆಚರ್ ಮೂಲಕ ಬರ್ಲಿಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ. ಇದು ನಾವು ಕೊಡ್ತಾ ಇರ್ತಕ್ಕಂಥ ಇಲಾಖಾಧಿಕಾರಿಗಳಿಗೆ ಕೊಡ್ತಾ ಇರ್ತಕ್ಕಂಥ ತರಬೇತಿ ಮತ್ತು ಅವರಿಗೆ ಮಾಡ್ತಾ ಇರ್ತಕ್ಕಂಥ ಸೆನ್ಸಿಟೈಸೇಷನ್ ಇಂದ ಆಗ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಸ್ ಅಂದ್ರೆ ಒಂದೆಡೆಯಲ್ಲಿ ತಾವು ಪ್ರಭಾರ ಜಿಲ್ಲಾಧಿಕಾರಿಯಾಗಿ ಆ ಸಂದರ್ಭದಲ್ಲಿ ಇರುವಂತದ್ದು ಇದ್ದಕ್ಕಿದ್ದ ಹಾಗೆ ಇಂತಹ ಒಂದು ಘಟನೆ ನಡೀತು ಅನ್ನುವಾಗ ಅಂದ್ರೆ ಹೇಗೆ ಸಾಧ್ಯ ಅಂತ ಆಗ್ಲಿಲ್ವೋ, ಯಾವ ರೀತಿಯಲ್ಲಿ ಇದನ್ನ ಮುನ್ನಡೆಸಬಹುದು ಅಂತ ಆಗ್ಲಿಲ್ವೋ ಅಂತ ಆ ಸಂದರ್ಭವನ್ನು ನೋಡುವಾಗ ನಮಗೆ ಇದನ್ನ ಈಗ ಆ ಸಂದರ್ಭದಲ್ಲೂ ಕೂಡ ನನಗೆ ಗೊತ್ತಾಗ್ತಾ ಇರಲಿಲ್ಲ, ಹೇಗೆ ನಿಭಾಯಿಸ್ತಾ ಇದ್ದೇನೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇದು ಒಂದು ವ್ಯಕ್ತಿಗತವಾಗಿರ್ತಕ್ಕಂಥದ್ದಲ್ಲ, ಒಂದು ಇನ್ಸ್ಟಿಟ್ಯೂಷನ್ ದೃಷ್ಟಿಯಿಂದ ಆಗದಷ್ಟೇ. ಪ್ರಭಾಕರ್ ಶರ್ಮಾ ಅಲ್ಲ, ಇದೊಂದು ಜಿಲ್ಲಾ ಆಡಳಿತ ಅಂತಕ್ಕಂಥ ಒಂದು ಸ್ಪಿರಿಟ್ ಅಲ್ಲಿ ಆಗ್ತಕ್ಕಂಥದ್ದು. ಪ್ರಭಾಕರ್ ಶರ್ಮಾ ಅಂದಾಗ ಅಲ್ಲಿ ಬಹುಶಃ ಹೆಚ್ಚಿನ ಒಂದು ರೆಸ್ಪಾನ್ಸ್ ಇಲ್ಲ. ಒಬ್ಬ ಜಿಲ್ಲಾ ಆಡಳಿತದ ವತಿಯಿಂದ ಒಂದು ಡೈರೆಕ್ಷನ್ ಆಗ್ಲಿ, ಕೋರಿಕೆ ಆಗ್ಲಿ, ವಿನಂತಿ ಆಗ್ಲಿ ಎಲ್ಲರಿಗೂ ಹೋಗ್ತಾ ಇದೆ ಅಂದಾಗ, ಮತ್ತು ಇಂತಹ ಸಂದರ್ಭದಲ್ಲಿ ಮಾನವೀಯ ಮೌಲ್ಯಗಳನ್ನ ಮೆರೆತಕ್ಕಂತ ಒಂದು ಮನೋಪ್ರವೃತ್ತಿ ಸಾಮಾನ್ಯವಾಗಿ ಸಹಜವಾಗಿ ಎಲ್ಲ ಮಾನವರಿಗೂ ಇರೋದ್ರಿಂದ ಈ ಒಂದು ರೀತಿಯಲ್ಲಿ ಸ್ಪಂದನ ಆಗಿದೆ. ಬಹುಶಃ ನಾನು ನಿಮಿತ್ತ ಮಾತ್ರ, ಯಾವ ವ್ಯಕ್ತಿ ಬಹುಶಃ ಇದ್ದಿದ್ರು ಕೂಡ ಇಷ್ಟೇ ಒಂದು ರೆಸ್ಪಾನ್ಸ್ ಸಿಗ್ತಾ ಇತ್ತು. ಮತ್ತೆ ಎಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಲ್ಲರೂ ಮತ್ತು ವಾಲಂಟರಿ ಅಸೋಸಿಯೇಷನ್ಸ್, ಸ್ವಯಂ ಸೇವಾ ಸಂಘಗಳು ಎಲ್ಲರೂ ಕೂಡ ಇಷ್ಟೇ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ರು. ಮತ್ತೆ ಎಲ್ಲಕ್ಕಿಂತ ಕೂಡ ನನಗೆ ಬಹಳ ಈ ಸಂದರ್ಭದಲ್ಲಿ ನಾನು ಬಹಳ ವಿನಮ್ರತೆಯಿಂದ ಹೇಳೋದಂದ್ರೆ, ಈ ಮೃತ ವ್ಯಕ್ತಿಗಳ ಕುಟುಂಬದವರು ಕೂಡ ಅತ್ಯಂತ ತಾಳ್ಮೆಯಿಂದ ನಮ್ಮ ಜೊತೆ ವ್ಯವಹರಿಸಿದ್ದಾರೆ. ಅದನ್ನು ಕೂಡ ಇವತ್ತು ನಾನು ಬಹಳ ನಮ್ರತೆಯಿಂದ ನಾನು ಒಪ್ಕೋಬೇಕಾಗ್ತದೆ. ಅವರು ಆ ಒಂದು ಸಂಕಟವನ್ನ ಯಾವುದು ಇದರಲ್ಲಿ ತೋರಿಸದೆ ನಮ್ಮನ್ನ ಅರ್ಥ ಮಾಡ್ಕೊಂಡು ನಮ್ಮ ಜೊತೆ ಸಂಪರ್ಕ ಮಾಡಿದ್ದಾರೆ. ಎಸ್ ಸರ್, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಕ್ಕೆ. ಥ್ಯಾಂಕ್ ಯು. ಅವಕಾಶಕ್ಕೆ ಧನ್ಯವಾದಗಳು. ಸ್ಪಂದನ ಟಿವಿ. ಎಸ್ ಒಂದಷ್ಟು ಅವತ್ತಿನ ಅಂದರೆ ಅವರು ಇಡೀ ಒಂದು ಈ ಕಾರ್ಯಾಚರಣೆ ನೇತೃತ್ವವನ್ನು ಜಿಲ್ಲಾಧಿಕಾರಿಯಾಗಿ ವಹಿಸಬೇಕಾಗಿತ್ತು ಅಂತನ್ನುವಂಥದ್ದು ಪ್ರಭಾಕರ್ ಶರ್ಮಾ ಅವರು. ಸರ್ ಆದರೆ ಹೇಳ್ತಾ ಇದ್ರಿ, ಅಂದರೆ ಅಲ್ಲಿ ಪೈಲಟ್ ತೆಗೆದುಕೊಂಡಂಥ ಒಂದು ನಿರ್ಧಾರಗಳು ಮತ್ತು ಮಂಪರಿಗೆ ಬಂದಂಥ ಒಂದು ಸಂದರ್ಭ, ಮತ್ತೊಂದೆಡೆಯಲ್ಲಿ ವರ್ಕ್ಲೋಡು ಕೂಡ ಇದಕ್ಕೆ ಕಾರಣ ಆಗಿದ್ದಿರಬಹುದು ಅಂತನ್ನುವಂಥದ್ದು. ಸೊ ಇಲ್ಲಿ ಆತ ತೆಗೆದುಕೊಂಡಂಥ ನಿರ್ಧಾರಗಳ ಅಂದರೆ ಆ್ಯಕ್ಚುಲಿ ಎಷ್ಟು ನೀವು ಕೆಲವು ಅಡಿಗಳನ್ನು ಹೇಳಿದ್ರಿ, 2000 ಅಡಿಯಲ್ಲಿ ಆ ವಿಮಾನ ಬರ್ತಾ ಇತ್ತು. ಬಹುಶಃ ಅದು ತಡವಾಗಿದೆ ಆ ಸಂದರ್ಭ, ಮತ್ತೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಇಳಿಸ್ಲಿಕ್ಕೂ ಸಾಧ್ಯ ಇಲ್ಲ, ಮೇಲೆ ಏರಿಸ್ಲಿಕ್ಕೂ ಕಷ್ಟ ಇದೆ ಅಂತ ಅನ್ನುವಂಥ ಪರಿಸ್ಥಿತಿ ಇತ್ತ ಅಂತ ಹೇಗಿತ್ತು ಅಂತ. ಅಲ್ಲ, ಈಗ ಅವನು 4000 ಅಡಿ ಎತ್ತರದಲ್ಲಿ ಹಿ ಶುಡ್ ಜಡ್ಜ್. ಅವನಿಗೆ ಸುಮಾರು 700 ಅಡಿ ಎತ್ತರದ ಬಂದಾಗ ಅವನಿಗೆ ರನ್ವೇ ಕಾಣಿಸೋದು ಕರೆಕ್ಟಾಗಿ ಕಾಣಿಸದೇ ಇದ್ರೆ ಹಿ ಹ್ಯಾಸ್ ಟು ಪುಲ್ ಅಪ್. Correct. So he was at 4,000 feet. So he has got every chance to pull up and go back and take off and then
ಕಮ್ ಬ್ಯಾಕ್ ಟು ಒರಿಜಿನಲ್ ಪೊಸಿಷನ್ ಫಾರ್ ಲ್ಯಾಂಡಿಂಗ್. ಎಸ್. ಅದನ್ನು ಮಾಡೋದಕ್ಕೆ ಅವನಿಗೆ ಪೂರಾ ಅವನಿಗೆ ಸಾಮರ್ಥ್ಯ ಇತ್ತು. ಈ ಕುಡ್ ಹ್ಯಾವ್ ಡನ್ ದಟ್. ಆದರೆ ಅವನು ಮಂಪರ್ನಲ್ಲಿ ಇದ್ದಿದ್ದರಿಂದ ಮತ್ತೆ ನಾನು ಬಹುಶಃ ಸ್ಪೀಡಾಗಿ ಇಳಿದು 4000ದಿಂದ ಬರಬೇಕಾದ್ರೆ 2000ಕ್ಕೆ ನಾನು ಬಹಳ ಸ್ಪೀಡಾಗಿ ಇಳಿದ್ಬಿಟ್ಟು ನಾನು ಲ್ಯಾಂಡ್ ಮಾಡ್ತೀನಿ ಅನ್ನೋ ಒಂದು ಮಂಪರ್ನಲ್ಲಿ ಏನೊಂದು ಡಿಸಿಷನ್ ತಗೋತಾ ಇದ್ದಾನೆ. ಅದಕ್ಕೆ ಅವನು ಆ ಥರ ಅಡ್ಜಸ್ಟ್ ಮಾಡ್ಕೋತಾ ಇದ್ನೋ ಏನೋ, ಅದು ಮನಸ್ಸಿನಲ್ಲಿ ಬಂದಿತ್ತೋ ಇಲ್ವೋ ಗೊತ್ತಿಲ್ಲ. ಕೋ ಪೈಲಟ್ ಇದ್ದವನು ಪುಲಪ್ ಅಂತ ಹೇಳ್ತಾ ಇದ್ರೂ ಅವನಿನ್ನೂ ಅದಕ್ಕೆ ಅಡ್ಜಸ್ಟ್ ಆಗಲಿಲ್ಲ. ಹೀಗಾಗಿ ಅವನು 2000 ರನ್ವೇನಲ್ಲಿ ಟಚ್ ಡೌನ್ ಪಾಯಿಂಟ್ ಅಂತ ಇದೆ, ಏಮಿಂಗ್ ಪಾಯಿಂಟ್ ಅಂತ ನಾವು ಅದಕ್ಕೊಂದು ಮಾರ್ಕಿಂಗ್ ಮಾಡಿದ್ದೀವಿ. ಸುಮಾರು 40 ಮೀಟರ್ ಅಗಲದ್ದು ಒಂದು ಬಿಳಿ ಅದಿರ್ತದೆ, ಅದನ್ನ ಏಮಿಂಗ್ ಪಾಯಿಂಟ್ ಮಾರ್ಕಿಂಗ್ ಅಂತ ಹೇಳ್ತೀವಿ. ಆ ಮಾರ್ಕಿಂಗ್ ನಲ್ಲಿ ಅವನು ಟಚ್ ಡೌನ್ ಮಾಡಬೇಕು, ಅಲ್ಲಿಗೆ ಏಮ್ ಮಾಡಬೇಕು, ಸೊ ದಟ್ ಹಿ ಕ್ಯಾನ್ ಕಮ್ ಅಂಡ್ ಟಚ್ ದೇರ್. ಬಟ್ ಹಿ ಹಸ್ ಗಾನ್ ಫರ್ದರ್ ಬೈ ಅನದರ್ 2000 feet. So now center portion of the runway is over. Correct. Now he cannot land. He has to go back. So ಗೋ ಬ್ಯಾಕ್ ಸಾಧ್ಯ ಇದೆಯಾ ಅಂತ ಅಂದ್ರೆ ಮತ್ತೆ ಆತ ಅದನ್ನ ಟೇಕ್ ಆಫ್ ಮಾಡಲಿ. ಈಗ ನೋಡಿ ಅವನು ಲ್ಯಾಂಡಿಂಗಿಗೆ ಕ್ಲಿಯರೆನ್ಸ್ ಸಿಕ್ಕಿದೆ, ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಈಗ ಅವನು ಟೇಕ್ ಆಫ್ ಮಾಡೋದಕ್ಕೂ ಅವನು ಇನ್ಸ್ಟ್ರಕ್ಷನ್ ಅನ್ನ ಆಕ್ಸಿಲರೇಟರ್ ಅನ್ನು ಒತ್ತಿದ್ರೆ, ಬ್ರೇಕ್ ಹಾಕೋದನ್ನು ಒತ್ತಿದ್ರೆ ಏನಾಗುತ್ತೆ? ಈಗೇನಾಯ್ತು, ಏರ್ಕ್ರಾಫ್ಟ್ ನ ಬಾಡಿ ಇಟ್ ಈಸ್ ನಾಟ್ ಇನ್ ಎ ಪೊಸಿಷನ್ ಟು ಟೇಕ್ ದ ಟೇಕ್ ಆಫ್ ಪೊಸಿಷನ್. ಸ್ವಲ್ಪ ದೂರ ಹಾಗೆ ಡ್ರ್ಯಾಗ್ ಆಗಿದೆ. ಡ್ರ್ಯಾಗ್ ಆದ್ಮೇಲೆ ಟೇಕ್ ಆಫ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಹೋಗೋ ಹೊತ್ತಿಗೆ ಇಟ್ ಈಸ್ ಇನ್ ಲ್ಯಾಂಡಿಂಗ್ ಮೋಡ್ ಓನ್ಲಿ. ಆದ್ರಿಂದ ಅಲ್ಲಿ ಲೋಕಲೈಸರ್ ಇದೆ ಎದುರುಗಡೆ. ಲೋಕಲೈಸರ್ ಇಂದ ಒಂದು 5 ಮೀಟರ್ ಎತ್ತರದಲ್ಲಿ ಒಂದು ಲೋಕಲೈಸರ್ ಇದೆ. ಇಟ್ ಈಸ್ ಬಿಲೋ ದಿ ಎಲಿವೇಶನ್ ಆಫ್ ದ ರನ್ವೇ. ಈಗ ರನ್ವೇ ಎಲಿವೇಶನ್ 107 ಮೀಟರ್ ಅಂತ ಇದ್ರೆ, 102 ಮೀಟರ್ ಅಂತ ಇದ್ರೆ ಅದ್ರದ್ದು 97 ಮೀಟರ್. ಈಗ ಅವನು 102 ಇಂದ 97 ಹೋಗ್ತಾ ಇದೆ ಅಂದ್ರೆ ಇಟ್ ಈಸ್ ಸ್ಟಿಲ್ ಇನ್ ದಿ ಡಿಸೆಂಡಿಂಗ್ ಮೋಡ್, ಲ್ಯಾಂಡಿಂಗ್ ಮೋಡ್ ಅಂತ. ಇದು ಟೇಕ್ ಆಫ್ ಮೋಡ್ ಆಗಲೇ ಇಲ್ಲ. ಈಗೇನಾಯ್ತು, ಇದು ಯಾರು ನಮ್ಮ ಪೇಪರ್ನಲ್ಲಿ ಇದರಲ್ಲಿ ನಮ್ಮ ರಂಗನಾಥನ್ ಅಂತ ಒಬ್ರು ಬರ್ದಿದ್ರು, ಪೈಲಟ್ ಅವರು ಇನ್ಸ್ಟ್ರಕ್ಟರ್, ಅವ್ರು ಬರ್ದಿದ್ರು ಇಲ್ಲ ಲೋಕಲೈಸರ್ ಅಲ್ಲಿ ಇಲ್ದಿದ್ರೆ ಚೆನ್ನಾಗಿರೋದು, ಏನು ಯಾವುದು ಗಲಾಟೆ, ಇದು ಆಕ್ಸಿಡೆಂಟ್ ಆಗ್ತಿರ್ಲಿಲ್ಲ ಅಂತ. ಇಟ್ ಈಸ್ ಇಂಪಾಸಿಬಲ್. ಇಫ್ ಯು ವಾಂಟ್ ಟು ಡೂ ILS instrument landing system, it will be there exactly at 400 feet away from the end of the runway. ಅಲ್ಲಿ ಆ ಹೈಟಿನ 5 ಮೀಟರ್ ಎತ್ತರದ ಲೋಕಲೈಸರ್ ಇದ್ದೇ ಇರುತ್ತೆ. ಎಸ್ ಸರ್, ಮುಂದುವರೆದು ಇನ್ನಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಬೇಕು. ಒಂದು ಸಣ್ಣ ಬ್ರೇಕ್ ತಗೊಳ್ತಾನೆ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಈ ವಿಶೇಷ ಕಾರ್ಯಕ್ರಮ ಮುಂದುವರೆಯುತ್ತದೆ.